ನಮ್ಮ ತುಳು ಪರಂಪರೆಡು ಪಾಡ್ದನಲು ಮಸ್ತ್ ಮುಖ್ಯವಾಯಿನ ಅಂಚಿನ ಪ್ರಕಾರ ಇಂಚಿತ್ತಿನ ಪಾಡ್ದನಲೆಡು ಪಂಜುರ್ಲಿ ಪಾಡ್ದನೋಡು ಬರ್ಪುನಂಚಿನ ಒಂಜಿ ಸಾಲನ್ನು ಪಣೊಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊರೊಂದುಲ್ಲ. ಪಂಜುರ್ಲಿ ಪಾಡ್ದನೋಡು ಬರ್ಪುನಂಚಿನ ಒಂಜಿ ಪಾಡ್ದನದ ಸಾಲು ಇಂಚೊಂದು ಮೂಡಾಯಿ ಘಟ್ಟ ಪಡ್ಡಾಯಿ ಕಡಲು ಮೂಡಾಯಿ ಘಟ್ಟ ಪಡ್ಡಾಯಿ ಕಡಲ್ದ ನಡುಟು ಸತ್ತಿಗೆ ದಾತು ಮಲ್ಲ ಅರಿವಣದಾತು ಉರುಂಟು ಪಣವುದಾತು ಪೊರ್ಲುಡು ಮಿನ್ಕುಂಡು ನಮ್ಮ ತುಳುನಾಡು. ಈ ಪಂಚವರ್ಣದ ನಾಡದ ಜನಕ್ಲೆನ ಸಂಸ್ಕೃತಿ ಆಚಾರ ವಿಚಾರలను ನನ್ನ ದುಂಬದ ಸಮುದಾಯವು ಪೆರಿಪಾವುನ ಉದ್ದೇಶಡು ನಮ್ಮ ಬೆಸೆಂಟ್ ಮಹಿಳಾ ಕಾಲೇಜು ಮುಂತ ಜಾನಪದ ಸಾಂಸ್ಕೃತಿಕ ಸಂಘ ಮಕ್ಕಳನ್ನ ನೀರೆಳ್ಳು ಅಂಚನೆ IQAC ಸಂಘಟನೆಯ ಸಹಕಾರಡು ಆಟಿಡೊಂಜಿ ದಿನ ಕಾರ್ಯಕ್ರಮನು ಲೇಸನಿ ಇನಿ ನಮ್ಮ ಅಟೆಂಡೆ ಮಲ್ದ. ಈ ಕಾರ್ಯಕ್ರಮವು ಮಲ್ಲ ಬಿನ್ನೆರಾದು ಮುಖ್ಯ ಅತಿಥಿಯಾದು ಬೈದುಪ್ಪುನಂಚಿನ ಶ್ರೀ ಚಂದ್ರಹಾಸ ಕಣಂತೂರು ತುಳು ಸಾಹಿತಿ ಬೊಕ್ಕ ರಂಗಭೂಮಿ ಕಲಾವಿದರು ಅಂಚನೆ ನಿವೃತ್ತ ಲೆಕ್ಕಾಧಿಕಾರಿ ಕಾರ್ಮಿಕ ಭವಿಷ್ಯ ನಿಧಿ ಸಂಸ್ಥೆ ಮಂಗಳೂರು ಅಂಚನೆ ನಮ್ಮ ಬೆಸೆಂಟ್ ಮಹಿಳಾ ಕಾಲೇಜು ಬೊಕ್ಕ ಮಹಿಳಾ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆದ ಉಪಾಧ್ಯಕ್ಷರು ಬೊಕ್ಕ ನಮ್ಮ ಕಾಲೇಜಿನ ಸಂಚಾಲಕರಾದುಪ್ಪುನಂಚಿನ ಡಾಕ್ಟರ್ ಮಂಜುಳಾ KT ಮೇಡಮ್ ಅಂಚನೆ ನಮ್ಮ ಮಾನ್ಯ ಪ್ರಾಂಶುಪಾಲರಾಯನ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಸರ್. ಗಣಪತಿ ಗತಿ ಸಾಧಿತೋ ಜಲದ ಶ್ರಮಾಗಲಯೇ ಮಲ್ಪಿನ್ಸಿ ಕಾರ್ಯಗಿಂಟ್ಲು ದುಂಬಪ್ಪನಿನ ದೀಪ ವಿಘ್ನನಾಶಕ ಮುಕ್ತಿದಾಯಕ ಕಾಪುಲೆ ಗಣಪತಿ ಎಂಗ್ಲೆಗೀಯನೇ ಗತಿ ಓದುಲ್ಲ ಗಣಪತಿ ಎಂಗ್ಲೆಗೀಯನೇ ಗತಿ. ತುಳುನಾಡಿನ ಆಚಾರ ವಿಚಾರ ಸಂಸ್ಕೃತಿ ಹಾಗೂ ಆಷಾಢ ಮಾಸದ ವಿಶೇಷ ಆಹಾರ ಮೇಳವನ್ನು ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಆಟಿಡೊಂಜಿ ದಿನ. ತುಳುನಾಡಿನ ಜಾನಪದ ಕಲೆಯ ಮೆರುಗು ನೀಡುವ ಈ ಕಾರ್ಯಕ್ರಮವನ್ನು ಬೆಸೆಂಟ್ ಮಹಿಳಾ ಕಾಲೇಜಿನ ಜಾನಪದ ಸಂಸ್ಕೃತಿ ಸಂಘದ ವಿದ್ಯಾರ್ಥಿನಿಯರು ಹಮ್ಮಿಕೊಂಡಿರುವಂಥದ್ದು ಬಹಳ ಸಂತೋಷದ ಸಂಗತಿ. ಆಧುನಿಕತೆಯ ಕಾಲಘಟ್ಟದಲ್ಲಿ ಕೆಲವೊಂದು ಆಚರಣೆಗಳು ತೆರೆಗೆ ಸರಿಯುತ್ತಿದ್ದು ಅವುಗಳ ಬಗ್ಗೆ ಎಳೆಯರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಹಮ್ಮಿಕೊಂಡಂಥ ವಿನೂತನ ಕಾರ್ಯಕ್ರಮ ಆಟಿಡೊಂಜಿ ದಿನ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ವಿವಿಧ ಖಾದ್ಯಗಳನ್ನು ಮನೆಯಲ್ಲಿ ತಯಾರಿಸಿ ತಂದು ಆಟಿ ತಿಂಗಳಲ್ಲಿ ನಮ್ಮ ಹಿರಿಯರು ತಿನ್ನುತ್ತಿದ್ದಂಥ ಆಹಾರ ಪದ್ಧತಿಯ ಬಗೆಗಿನ ಪರಿಚಯ ಕೂಡ ಈ ಬೆಳಗ್ಗೆ ಮಾಡಿಕೊಟ್ಟಿದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮುಖ್ಯ ಅತಿಥಿಗಳಾದ ಚಂದ್ರಹಾಸ್ ಕಣಂತೂರವರೇ, ಗೌರವ ಅತಿಥಿಗಳಾದ ಡಾಕ್ಟರ್ ಮೇಡಮ್ ಮಂಜುಳಾ KT ಅವರೇ, ಪ್ರಾಂಶುಪಾಲರಾದ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿಯವರೇ, ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು, ಎಲ್ಲರಿಗೂ ಶುಭ ಮಧ್ಯಾಹ್ನ. ನಮ್ಮ ಕಾಲೇಜಿನ ಸಂಸ್ಕೃತಿ ಸಂಘ ಹಮ್ಮಿಕೊಂಡಿರುವಂತಹ ಆಟಿಡೊಂಜಿ ದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳ ವಿಚಾರ ಬಂದಾಗ ನಮಗೆಲ್ಲರಿಗೂ ನೆನಪಾಗಿದ್ದು ಶ್ರೇಷ್ಠ ಸಾಹಿತಿ ಹಾಗೂ ರಂಗಭೂಮಿ ಕಲಾವಿದರಾದ ಶ್ರೀ ಚಂದ್ರಹಾಸ್ ಕಣಂತೂರವರು. ನಾವೆಲ್ಲ ಅವರನ್ನು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುತ್ತಾರೆ. ಶ್ರೀಯುತರಿಗೆ ನಮ್ಮ ಕಾಲೇಜಿನ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿನಿಗಳು ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಬರ್ತಾರೆ.
ಪಗ್ಗುಡು ಕೈ ಬಿಟ್ಟು ಪಾಡ್ನಂಚಿನ ಒಂದು ಕಟ್ಟುಂಡು. ಪಗ್ಗುಡು ಒಂದು ಬಿಸು ಬರ್ಕೊಂಡು ಈ ಬಿಸುತ್ತಾನಿ ಕೈ ಬಿಟ್ಟು ಪಾಡಿನ ಕಟ್ಟು ಆನಿ ಎರು ಕಟ್ಟದು ನಾಲ್ಕು ಪರಿಯಲ್ಲ ಕಂಡು ಮಾದವಡು ಪನ್ಪುಣಂಜಿ ನಂಬಳಿಗೆ ತುಳುವೆರೆಗೊಂಡು ಆ ನಾಲ್ಕು ಪರಿ ಮಾದದು ಕಂಡದೊಂದು ಮೂಲೆಡು ಒಂತೆ ಅದ ಮನಸ್ಸದ ಮಣ್ಣನ್ನು ಅವಳು ಕೈ ಬಿಟ್ಟು ಪಾಡಿಯೋದು ಅಡೆಗೆ ನಮ್ಮ ಬೆನ್ನಿದ ಬೇಲೆ ಶುರು ಅನ್ನೋದು ಲೆಕ್ಕ. ಆ ಕೈ ಬಿಟ್ಟು ಪಾಡಿನ ಅಡೆಗೆ ತುಳುವೆರೆಗೆ ಬೆನ್ನಿದ ಬೇಲೆ ಕೃಷಿತ ಬೇಲೆ ಶುರು ಅನ್ನೋದು ಅಡೆಗೆ ಲೆಕ್ಕ. ಬೇಷ ಬತ್ತಂಡ ಬಕ್ಕ ಬರ್ಪುಣಂಚಿನ 2 ತಿಂಗಳು ಬೇಷ ಬತ್ತಂಡ ಪತ್ತನಾಜೆ ಬರ್ಪುಂಡು ಒಂದೊಂದು ಗಡುದಿನ ಪತ್ತನಾಜೆ ಬರ್ಪುಣವು. ಈ ಪತ್ತನಾಜೆಡು ನಿಕ್ಲೆ ಮಾತು ಗೊತ್ತೊಂದು ಅಂಕ ಆಯನೋಡು ನೇಮ ನೀರು ಹೋಗಿತ್ತಿಲ್ಲ ಪತ್ತನಾಜೆ ಬೊಕ್ಕ ಒಪ್ಪುಜಿ ಒಕ್ಕ ಪತ್ತನಾಜೆ ಅವು ಅಕೇರಿ ಯಕ್ಷಗಾನದ ಗೆಜ್ಜೆಗಿರಿ ಪುಲ್ಲ ಒಂದು ಪತ್ತನಾಜೆಗೆ ಎರಡು ಬೊಕ್ಕ ಯಕ್ಷಗಾನಗಳು ಪ್ರದರ್ಶನ ಆಪುಜಿ ಕಾರ್ತೆರ್ಡು ಎಣ್ಣೆಲ್ದ ಬುಳೆಕ್ ಅಟ್ಟಣೆ ಮಾಡ್ತಾರೆ. ಕಾರ್ತೆರ್ ತಿಂಗಳು ಆಟಿಡು ನನಗೆ ಪುರ ಗೊತ್ತುಂಟು ಬೇತೆ ಬೇತೆ ಆಚರಣೆಗಳು ಆಟಿಡು ಉಪ್ಪುಂಡು. ಸೋನರದ ಬೊಕ್ಕ ಎಲ್ಲೆರಡು ಬೊಕ್ಕ ನನಗೆ ಸೋನರದ ಬೊಕ್ಕ ನನಗೆ ಬೊಕ್ಕ ಶುಭ ದಿನಕ್ಕುಂಡು ಎರಡು ಬೊಕ್ಕ ಬೇರೆ ಬೇರೆ ಲೇಸರು ಬರ್ಪುಂಡು ಪರ್ಬೋಳು ಬರ್ಪುಂಡು ಅಷ್ಟಮಿ ಚೌತಿ ಇವು ಪೂರ ಸೋನೋಡು ಬರ್ಪುಂಡು. ಆಟಿಡು ನನಗೆ ದಿನ ಬೋಪುಜಿ ಹೀರಿಗೆ ಹುಟ್ಟಿದ್ದು ಬರ್ಪುಂಡು ಬರ್ಸ ಐಟ 2 ನಕ್ಷತ್ರಗಳು ಆಟಿಡು ಬರ್ಪುಂಡು. ಪುನರಸು ಬೊಕ್ಕ ಪುಷ್ಯ ಪುನರಸದು ಪುನಲ ಇದೆಯರೆ ಬುಡಂದಿಗೆ ಆಂದು ಬರ್ಸ ಬರ್ಪುಂಡು. ಪುಷ್ಯಡು ಪುಚ್ಚದ ಪುನಲ ಇದೆಯರೆ ಆ ಬುದ್ಧಿಗೆ ಅಂಚಿನ ಬರ್ಸ ಅಂಚೆ ಒಂದು 2 ಬರ್ಸ ನಕ್ಷತ್ರಗಳು ಬರ್ಸದ ನಕ್ಷತ್ರಗಳು ಅಪದ ನನಗೆ ಪೊರ್ತು ಬೋಪುಜಿ ಐಕೆ ಆಟಿಗೆ 1 ತಿಂಗಳು ಗೊಬ್ಬೆರೆ ಚೆನ್ನದ ಗೊಬ್ಬೆರಿ ಒಂದು ಆಟಿಡು ಮಾತ್ರ ಗೊಬ್ಬೆರೆ ಆಟಿದ ಸುರುತ್ತ ದಿನ ಇನ್ನು ಅಟ್ಟೊಡ್ದು ತಿರ್ತಿದ್ದು 2 ಅಕೇರಿಗೆ ಸೋನದ ಸಂಕ್ರಾಂತಿದಲ್ಲಿ ಇನ್ನು ಕೂಡ ಅಟ್ಟೋಗಿ ಮಾಡುವರು ನಾನು ಬೊಕ್ಕ ಗೊಬ್ಬರ ಬಂದಿರಿ ಬೊಕ್ಕ ಗೊಬ್ಬುಂಡ ಬೆನ್ನಿನ ಬೆಲೆ ತೊಂದರೆ ಹಾಕೊಂಡು ಬಂದ್ಕೊಂಡು ದೃಷ್ಟಿಡು ಆಟಿಡು 1 ತಿಂಗಳು ಚೆನ್ನದ ಗೊಬ್ಬೆರಿ ಐಟ್ಲ ಕೆಲವು ವಿಧಿ ನಿಷೇಧಗಳು ಪುರ ಉಂಡು. ಮೆಗ್ದಿ ಪಲಿ ಗೊಬ್ಬರ ಬಲ್ಲಿ ಕಣ್ಣನ್ ಬಿಡದಿ ಗೊಬ್ಬರ ಬಲ್ಲಿ ಬಂದ್ಕೊಂಡಂಚಿನ ಕೆಲವು ನಿಷೇಧಗಳು ಪುರ ಉಂಡು. ಅದಕ್ಕೆ ಪಾರದೊಡ್ಡ ಬೇರೆ ಕತೆ ಉಂಡು ಪನ್ನೊಂದು ಪೊಂಡ ಸುಮಾರು ಕೊಡ್ತಾರ್ಕೊಂಡು ಅಂಚನೆ ಬೊಕ್ಕಂಜಿ ಆಟಿಡು ಗೊಬ್ಬರ ತಾರಾಯಿ ಕೊಟ್ಟುನ ಗೊಬ್ಬು ನಮ್ಮ ತುಳುನಾಡು ಬೋರ್ತನಾದ ತಾರಾಯಿ ದಿಕ್ಕೊಂಡು ಅಂಚ ಅದು ಜವನೇರು ಪೂರ ಪೊರ್ತು ಕಳೆಯರೆ ತಾರಾಯಿ ಗುಟ್ಟಿನ ಗೊಬ್ಬು ಅಂತೇಳಿ ಆಟಿಡು ಬೊಕ್ಕಂಜಿ ಬಾರಿ ವಿಶೇಷ ಆಚರಣೆ ಬಂದಾಗ ಸೈತನ ಕೈ ಬಳಸಲು ನಮ್ಮ ಹಿರಿಯಾಕಳನ್ನ ಒಂದು ನಂಬಳಿಗೆ ಒಂದು ನಮ್ಮ ಹಿರಿಯಾಕಳು ತೀರು ಹೋಗಿದ್ದಲ್ಲ ಅಕಲು ನಮ್ಮೊಟ್ಟಿಗೆ ಉಳ್ಳೇರಿ ನಮ್ಮ ಎಡ್ಡ ಬಳಿಕನಗಳು ತೂವೊಂದು ಉಪ್ಪೇರಿ ಬಂದು ನಂಬಳಿಗೆ ಅಕಲಿಗೊಂಡು ಅಂಚಾದು ವರ್ಷದ 1 ದಿನ ಅಕಲಿಗೆ ಆಟಿ ಬಳಸಲು ಕ್ರಮ ಉಂಡು. ಸೈತನ ಕೈ ಬಳಸಲು ಒಂದು ಆತ್ಮದ ತೃಪ್ತಿ ಪಡಿಸಾರೆ ಬಾಡದು ನೇನೆ ಬಳಸ್ತಾರೆ. ನೆತ್ತೊಟ್ಟಿಗೆ ಕುಡಂಜಿ ಆಚರಣೆ ಆಟಿಡು ಸೈತನ ಕೈ ಮದ್ಮೆ ಮಲ್ಪೇರಿ ಎರಡ ಅಡ್ಡಗಾಯಡು ಮದ್ಮೆ ಒಂದು ಆಣಿಕೊಂಡು 2 ಸೈತ ಇತ್ತೇರ್ನಂಡ ಅಕ್ಕಳು ಮದ್ಮೆದ ಪ್ರಾಯಿಗೆ ಬಂದಾಗ ಇಲ್ಲಲ್ಲಿ ಬೇತ ಏರು ಮದ್ಮೆಗುಳ್ಳೇರು ಅಕ್ಕಳಿಗೆ ಮದ್ಮೆಗೆ ಪ್ರಾಯ ಬಂದಾಗ ಅಕ್ಕಳಿಗೆ ತೊಂದರೆ ಗೊತ್ತ ಶುರು ಮಾಡ್ಪೇರಿ. ಅತೃಪ್ತ ಆತ್ಮಗಳು ಸೈತ ಹೋಯಿನಂಚಿನ ಅತೃಪ್ತ ಆತ್ಮಗಳು ಅಕ್ಕಳಿಗೆ ತೊಂದರೆ ಗೊತ್ತ ಶುರು ಮಾಡ್ಪೇರಿ. ಹೋದಕ್ಕಳು ಬಲಿಮೆಡಿಕೆಯನ್ನು ಮಾಡ್ತೇವೆ ನಿಕ್ಕಳ ಇಲ್ಲಡೆ ಎರಡ ಮದ್ಮೆ ಒಂದು ಸೈತನಕ್ಕೆ ಒಳ್ಳೆಯರ ಅಕ್ಕಳು ಉಪದ್ರ ಉಂಡು ಒಂದು ಅಂಚ ಕೇಂಡಿ ಬಕ್ಕ ಅಕ್ಕಳು ಪೊದ್ದುನಾಡಿಯರು ಶುರು ಮಾಡ್ತಾರೆ. ನಮ್ಮ ಜೀವಡಿತ್ತನಕ್ಕೆ ಎಂಚ ಪೊದ್ದುನಾಡಿಯರು ಜೀವಡಿತ್ತನಕ್ಕೆ ಎಂಚ ಮದ್ಮೆ ಮಾಡ್ತಾರೆ. ಅವ ಮಾತಾ ಕಟ್ಟೆಲ್ಲ ಸೈತನಕ್ಕಳ ಮದ್ಮೆಲ್ಲ ಮಾಡ್ತಾರೆ. ಅವಳ ಬರಿ ಒಂಜಾಯರ ಬರಿ ಒಂಜ ಅಂಡ ಪೊದ್ದು ಗಡಿಕೆ ಬರ್ಪುಜಿ ಇದರ ಕೂಡ ನಂಬಳಿಗೆ ಉಂಡು ಹೆಚ್ಚಾದ ಆಟಿದ ಅಮಾಸದಾನಿ ಈ ಸೈತನಕ್ಕಳನ್ನ ಮದ್ಮೆ ಮಾಡ್ತಾರೆ. ಅದಕ್ಕೆ ಕೆಲವು ವಿಧಾನಗಳು ಉಂಡು. ತುಳು ಜಾನಪದ ಸಾಂಸ್ಕೃತಿಕ ಸಂಘದ ವಿದ್ಯಾರ್ಥಿನಿಗಳು ನಿಖಲ ದುಂಬುಗು ಒಂಜಿ ಸಮೂಹ ಗೀತೆನೆ ಜಾನಪದ ಗೀತೆನೆ ನಿಖಲ ದುಂಬುಗು ಪನಿಯರ ಬರುಂದುಲ್ಲರು ತೃತೀಯ BA ಬೊಕ್ಕ ಪ್ರಥಮ BAದ ವಿದ್ಯಾರ್ಥಿನಿಗಳು.
being rooted in culture and tradition is very important. This rootedness in tradition gives us a pride about the place to which we belong, which is very essential for the identity of any individual, because we cannot exist in isolation. We are very much a part of the society to which we belong. So in that sense, rootedness in tradition is very important. For this reason, this particular club, the Folk Culture Club of the college, holds great importance. I appreciate all those who are in charge of organizing this program for having done an excellent job, and also I appreciate the effort taken by the chief guest in giving us a lot of details about the traditional practices and also the lovely song. Somehow I felt that I don't think I had listened to a Tulu song here, so I somehow felt that it has a rhythm that is different from the Kannada songs. I may be wrong, or I may be, because I have a very poor ear for music, not because of the language. Languages, I love all the languages, but then I have a very poor ear for music, but somehow I felt that it had a slightly different, a more lively rhythm than many of the Kannada group songs that I had listened to here. Now, that also reminds me of a conversation which I had with Dr. Meenakshi Mukherjee, one of the renowned scholars of English, Indian writers, Indian literary criticism, which is based on English literary criticism, some 20 years ago. She was talking about Karnataka being a microcosm of India itself. How there are different cultures. If you go to one side, you have the culture of Maharashtra, you have the culture of Tamil Nadu, you have the culture of Raichur and such places, you have the culture of Andhra, and then here we have the culture of Kerala. So she was talking about Karnataka being a small form of India itself. Yes, that is true. Karnataka has very many cultures existing together, which is more like a salad bowl of cultures. In a salad bowl, whatever you do, the fruits or whatever you are using will stand separate. But then what I would like to say about South Canara is it is known for a syncretic culture, or it is a melting pot of cultures. It is not a salad bowl of cultures, it is a melting pot of cultures, where the cultures come, merge and emerge as something that is different. I think in that respect, South Canara, our region, is the only region that stands out for this syncretic culture in the whole of India. ಇವತ್ತು ಶ್ರೀಯುತ ಚಂದ್ರಾಸ್ ಕಂತ್ರವರು ಬಹಳ ಸೊಗಸಾಗಿ ನಮಗೆ ಆಟಿ ತಿಂಗಳ ವಿಶೇಷ ಸಾಂಸ್ಕೃತಿಕ ನೆಲೆಗಟ್ಟುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಬೆಳಗಿನ ಹೊತ್ತಿನಲ್ಲಿ ನಾವು ತಿಂಡಿ ತಿನಿಸುಗಳ ಬಗ್ಗೆ ಒಂದು ಕಾಂಪಿಟೇಷನ್ ಇಟ್ಕೊಂಡಿದ್ದೀವೋ. ಇಲ್ಲಿ ಹಲವಾರು ಆಟಿ ತಿಂಗಳಲ್ಲಿ ನಡೆಸುವಂಥ ಅಥವಾ ನಾವು ತಿನ್ನುವಂಥ ಆಹಾರ ಪದ್ಧತಿಗಳ ಬಗ್ಗೆ ಒಂದು ಕಾಂಪಿಟೇಷನ್ ಆಯಿತು. ಸರಿಸುಮಾರು 64 ಐಟಮ್ಸ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದರು. ಭಾಳ ಒಳ್ಳೆಯ ಸವಿರುಚಿಯನ್ನು ಹೊಂದಿರುವಂಥ ಐಟಮ್ಸ್ಗಳು ಇತ್ತು. ಚಂದ್ರಾಸ್ ಕನಂತರವರು ಕೇವಲ ಆಟಿಯ ಈ ಒಂದು ಸಂಪ್ರದಾಯ ಕೇವಲ ಊಟ ತಿಂಡಿ ತಿನಿಸುಗಳಿಗೆ ಮಾತ್ರ ಸೀಮಿತವಲ್ಲ, ಸಾಂಸ್ಕೃತಿಕವಾಗಿ ಕೂಡ ಇದಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ ಅಂತ ಹೇಳುವಂಥ ವಿಚಾರದ ಬಗ್ಗೆ ಕೂಡ ಅವರು ತಿಳಿ ಹೇಳಿದರು. ನಿಜವಾಗಿ ನೋಡಬೇಕಾದ್ರೆ ಈ ತುಳುನಾಡಿನಲ್ಲಿ ವಾಸಿಸುವಂಥ ನಾವೆಲ್ಲರೂ ಕೂಡ ಒಂದು ವೈದಿಕ ಸಂಸ್ಕೃತಿಗೆ ಸಂಬಂಧಪಟ್ಟವರು. ಇಲ್ಲಿ ಒಂದು ಹಂತದಲ್ಲಿ ಬ್ರಾಹ್ಮಣರೇ ಇರಲಿಲ್ಲ.
ಎಲ್ಲ ಶೂದ್ರವೇ ಹೊಂದಿರುವಂಥ ಒಂದು ಜಾಗ ಅಂತ ಹೇಳುವಂಥದ್ದು. ಇದನ್ನು ಭಾರ್ಗವ ಸೃಷ್ಟಿ, ಪರಶುರಾಮ ಸೃಷ್ಟಿ ಅಂತಲೂ ನಾವು ಹೇಳ್ತೀವಿ. ನಂತರದ ಪ್ರಾಯಶಃ ಕದಂಬ ಕಾಲದಲ್ಲಿ ಇಲ್ಲಿ ಬ್ರಾಹ್ಮಣ ಸಂತತಿಗಳನ್ನು ಇಲ್ಲಿ ನೆಲೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಮಯೂರ ವರ್ಮನು ಇಲ್ಲಿ ಅವರಿಗೆ 32 ಗ್ರಾಮಗಳನ್ನು ಬಿಟ್ಟುಕೊಟ್ಟ. 32 ಬ್ರಾಹ್ಮಣ ಫ್ಯಾಮಿಲಿಗಳು ಬಂದು ಸೆಟ್ಲ್ ಆಯಿತು. ಹಾಗೆ ಈ ಸಂಸ್ಕೃತಿ ಇಲ್ಲಿ ಆಚರಣೆಗೆ ಬಂತು ಅಂತ. ಮೂಲ ಸಂಸ್ಕೃತಿಗೆ ಹೋದರೆ ನಾವು ಕಾಣುವಂಥದ್ದು ಇದೆ. ನಾವು ಇವತ್ತು ಕಂಡದ್ದು ಕೇವಲ ವೆಜಿಟೇರಿಯನ್ ಐಟಮ್ಸ್ಗಳನ್ನು ಮಾತ್ರ. ಈ ನಾನ್ ವೆಜಿಟೇರಿಯನ್ ಐಟಮ್ಸ್ಗಳಲ್ಲಿ ಸಾಕಷ್ಟು ಪಟ್ಟಿ ಮಾಡಿದರೆ ಬೇಕಾದಷ್ಟು ಐಟಮ್ಸ್ಗಳು ಇದೆ. ಅಂದರೆ ಈ ಆಟಿ ಶ್ರಾವಣ ಮಾಸ ಅಂತ ಹೇಳಿದರೆ ಈ ಒಂದು ಆಟಿಯ ಆಷಾಢ ಮಾಸದಲ್ಲಿ ಜಡಿಮಳೆ ಬರುವಂಥ ಈ ಪ್ರದೇಶದಲ್ಲಿ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಸಾಧ್ಯವಾಗದಷ್ಟು ಮಳೆ. ಇವತ್ತು ನಾವು ಇತ್ತೀಚಿನ ಕೆಲವು ದಿವಸಗಳಲ್ಲಿ ಆಟಿ ತಿಂಗಳಿಗಿಂತ ಮೊದಲೇ ನೆರೆ ಕಂಡಿದ್ದೇವೆ ನಾವು. ಅಲ್ಲಿ ಕೂಡ ನಮ್ಮ ಮನೆಯಿಂದ ಹೊರಗೆ ಬರಲಿಕ್ಕೆ ಆಗಲಿಲ್ಲ. ನನಗೆ ಫೋನ್ಗಳು ಬರ್ತಾ ಇತ್ತು, ಮನೆಯಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅಂತ. ಇಮ್ಯಾಜಿನ್ ಮಾಡಿ, ಇವತ್ತು ನಾವು ಇಷ್ಟು ಕಾಂಕ್ರೀಟ್ ಸಂಸ್ಕೃತಿಯಲ್ಲಿ ಬದುಕುವಂಥವರು ನಾವು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಆವತ್ತು ಆ ಕಷ್ಟದ ದಿನಗಳಲ್ಲಿ ಎಷ್ಟು ಕಷ್ಟಪಟ್ಟಿದ್ರು. ಮುಳಿಯ ಮಾಡಿನ ಮನೆಗಳನ್ನು ಒಂದು ಸಣ್ಣ ಗುಡಿಸಲುಗಳಲ್ಲಿ ವಾಸಿಸಿರುವಂಥವರು. ಅವರು ಏನು ಮಾಡ್ತಿದ್ರು, ಭಾಳ ಪ್ರಿಕಾಷನ್ಸ್ ಅನ್ನು ತಗೊಂಡವರು ಈ ಆಷಾಢ ತಿಂಗಳುಗಳಲ್ಲಿ ಏನೆಲ್ಲ ಅವಶ್ಯಕತೆಗಳು ಉಂಟು ಅದನ್ನೆಲ್ಲ ಸ್ಟೋರ್ ಮಾಡುವಂಥ ಒಂದು ಚಾಕಚಕ್ಯತೆಯನ್ನು ಹೊಂದಿದ್ರು. ಹಾಗಾಗಿ ಮೀನುಗಳನ್ನಾದರೂ ಕೂಡ ಒಣ ಮೀನುಗಳನ್ನು ಅದನ್ನು ಒಣಗಿಸಿ ಅದನ್ನು ಅಟ್ಟದಲ್ಲಿ ಇಡುವಂಥದ್ದು. ಅದರಿಂದ ಬೇರೆ ಬೇರೆ ಥರದ ಚಟ್ನಿಗಳನ್ನು ಮಾಡುವಂಥದ್ದು. ಇಲ್ಲಿ ಬಂದರು ಭಾಳ ಹತ್ತಿರ ನಾವು ಕರಾವಳಿ ತೀರದಲ್ಲಿ ನಾವು ವಾಸಿಸುವಂಥ ಜನರಾಗಿರೋ ಕಾರಣದಿಂದಾಗಿ ಅಲ್ಲಿ ಏನೇನೋ ಐಟಮ್ಸ್ಗಳನ್ನು ನಾವು ಸ್ಟೋರ್ ಮಾಡಲಿಕ್ಕೆ ಅದನ್ನು ಶೇಖರಣೆ ಮಾಡುವಂಥ ವಿಧಾನಗಳನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಅದನ್ನು ಡ್ರೈ ಫಿಶನ್ನು ಇದು ಮಾಡುವಂಥ ಸ್ಟೋರ್ ಮಾಡುವಂಥದ್ರಿಂದ ಮಾಡುವಂಥ ಐಟಮ್ಸ್ಗಳ ಬಗ್ಗೆ. ಯಾಕಂತ ಹೇಳಿದ್ರೆ ನಿಮಗೆ ಅಲ್ಲಿ ಬೇರೆ ಕಡೆ ಹೋಗಿ ಅದನ್ನು ಮಾರ್ಕೆಟಿಂಗ್ ತಂದು ಅದನ್ನು ಪದಾರ್ಥಕ್ಕೆ ಯೂಸ್ ಮಾಡುವಂಥ ಒಂದು ಚಾನ್ಸಸ್ಗಳು ಇಲ್ಲ. ಹಾಗೆಯೇ ಪ್ರಕೃತಿ ಕೊಡುವಂಥ ಏನೇನೋ ಕಂದಮೂಲಗಳು ಇದೆ. ಈಗ ಹಲಸಿನಕಾಯಿ ಅಂತ ಹೇಳೋದು ಭಾಳ ಸರ್ವಸಾಮಾನ್ಯವಾಗಿ ಅದಕ್ಕೆ ನೀರು ಹಾಕದೆ ಪೋಷಣೆ ಮಾಡದೆ ಅದು ಸಿಗುವಂಥ ವಸ್ತುಗಳು. ಅದನ್ನು ಕೂಡ ಅದರ ಏನೋ ಇದುಂಟಲ್ಲ ಫಲತಡಿ ಅಂತ ಹೇಳ್ತೀವಿ, ಅದನ್ನು ಬೇಯಿಸಿ ಡ್ರೈ ಮಾಡಿ ಅದನ್ನು ಶೇಖರಿಸಿರುವಂಥದ್ದು. ಹುಳಿಯನ್ನು ಸಿದ್ಧ ಮಾಡಿ ಹುಳಿಯ ಸಣ್ಣ ಸಣ್ಣ ಇದನ್ನು ಉಂಟಲ್ಲ ಇದನ್ನು ಕೂಡ ಶೇಖರಿಸುವಂಥ, ಅದನ್ನು ಕೆಂಡದಲ್ಲಿ ಹಾಕಿದ್ದು ಮಾಡಿ ಅದನ್ನು ತಿನ್ನುವಂಥದ್ದು. ಈಗ ಏನೇನೋ ಸಿಗ್ತದೆ ಅದನ್ನೆಲ್ಲ ತಿಂದುಕೊಂಡು ಬದುಕಿ ಆ ಒಂದು ಕಷ್ಟದ ದಿನಗಳನ್ನು ದಾಟಿ ಮತ್ತೆ ಸುಖದ ದಿನಗಳು ಶ್ರಾವಣ ಮಾಸಕ್ಕೆ ಬಂದಾಗ ಮತ್ತೆ ಇದಾಗುತ್ತೆ. ಮತ್ತು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಆಷಾಢ ತಿಂಗಳುಗಳಲ್ಲಿ ದೇವರಿಗೆ ಪೂಜೆಗಳು ಇಲ್ಲ. ಎಲ್ಲ ಭೂತ ಪಿಶಾಚಿಗಳು ನಾವು ದೈವಗಳು. ನಾವು ಯಾಕೆ ಭೂತ ಅಂತ ಹೇಳಿದ್ರೆ ಇಲ್ಲಿ ದೈವಗಳು ಅಥವಾ ನಾವು ತುಳುನವರು ಸತ್ಯವನ್ನು ನಂಬಿರೋರು ಅಂತ. ತುಳುನಾಡಿನ ಸತ್ಯಗಳು ಅಂತ ಹೇಳ್ತೀವಿ ನಾವು. ಅನೇಕ ತುಳುನಾಡಿನ ದೈವಗಳನ್ನು ನಾವು ಪೂಜೆ ಮಾಡ್ತೀವಿ, ಪುರಸ್ಕಾರ ಮಾಡ್ತೀವಿ. ಸೊ ಭೂತ ಪಿಶಾಚಿಗಳೆಲ್ಲ ಘಟ್ಟಕ್ಕೆ ಹೋಗ್ತದೆ, ಘಟ್ಟದ ಮೇಲಿನ ಭೂತಗಳು ಅಂತ ಹೇಳ್ತೀವಿ. ಅಲ್ಲಿ ಪ್ರಾಣಿ ಸಂಬಂಧಿ ಭೂತಗಳು ಇರ್ಬೋದು, ಮನುಷ್ಯ ಸಂಬಂಧಿ ಭೂತಗಳು ಇರ್ಬೋದು, ದೈವ ಸಂಬಂಧಿ ಭೂತಗಳು ಇರ್ತಿದ್ವಿ ನಾವು. ಸೊ ಅದರ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ಅವರು ಕೊಟ್ಟಿದ್ದೆ. ಅದರ ಬಗ್ಗೆ ಮಾಹಿತಿ ಹೇಳಿಕೊಳ್ಳಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ಸಾಂಸ್ಕೃತಿಕ ನೆಲಗಟ್ಟಿನ ಮೇಲೆ ನಮ್ಮ ಆಚರಣಾ ವಿಧಾನಗಳು ಹೊಂದಿದೆ. ಆ ಆಚರಣೆಗೆ ತಕ್ಕಂತೆ ನಮ್ಮ ಈ ಆಹಾರ ಪದ್ಧತಿಗಳು ಕೂಡ ಅದನ್ನು ನಾವು ನಮ್ಮದಾಗಿಸಿಕೊಂಡಿದ್ದೇವೆ. ಹಾಗಾಗಿ ಅದೇ ರೀತಿಯಲ್ಲಿ ಈ ಶ್ರಾವಣ ಮಾಸಕ್ಕಿಂತ ಮೊದಲಾಗಿರುವಂಥ ಆಷಾಢ ಮಾಸದಲ್ಲಿ ನಾವು ಇಷ್ಟೆಲ್ಲ ತಿಂಡಿ ತಿನಿಸುಗಳನ್ನು ಮಾಡುವಂಥದ್ದು, ಚಟ್ನಿಗಳನ್ನು ಮಾಡುವಂಥದ್ದು, ಹೀಗೆ ಬದುಕುವ ಕಲೆಯನ್ನು ನಾವು ಕರಗತ ಮಾಡಿಕೊಂಡಿದ್ದೀವಿ. ಈ ಕರಗತ ಮಾಡಿಕೊಂಡಂಥ ಈ ಕಲೆಗಳು ಇವತ್ತು ನಶಿಸಿ ಹೋಗ್ತಾ ಇದೆ. ಈ ನಶಿಸಿ ಹೋಗುವಂಥ ಈ ಒಂದು ಸಾಂಸ್ಕೃತಿಕ ನೆಲೆಗಟ್ಟುಗಳನ್ನು ಉಳಿಸಬೇಕು, ಬೆಳೆಸಬೇಕು. ನಮ್ಮ ಮಕ್ಕಳಿಗೆ ಇದರ ಬಗ್ಗೆ ಸ್ವಲ್ಪ ತಿಳಿ ಹೇಳಬೇಕಾಗುತ್ತೆ. ಅವರಿಗೆ ಇಂಥ ಒಂದು ಆಚರಣೆಗಳನ್ನು ನಾವು ಕಾಲೇಜು ಮಟ್ಟದಲ್ಲಿ ಮಾಡಿದಾಗ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಇಂಥ ಸಂಸ್ಕೃತಿಯಲ್ಲಿ ನಮ್ಮ ಪೂರ್ವಜರು ಬದುಕಿದ್ರು ಅಂತ.
ಅವರು ಬಾಳಿ ಬದುಕಿದ ಈ ಸಂಸ್ಕೃತಿ ನಮ್ಮದಾಗಿಸಿಕೊಂಡಾಗ ನಾವು ಅಭಿಮಾನ ಪಟ್ಟುಕೊಳ್ಬೇಕು ವಿನ ಅವರು ಅವರು ಎಂತದ್ದು ಅವರಿಗೆ ಉಡ್ಲಿಕ್ಕೆ ಬಟ್ಟೆ ಇರಲಿಲ್ಲ, ಅವರು ಇಂಥ ಒಂದು ವಸ್ತುಗಳನ್ನು ತಿಂದು ಬದುಕಿದ್ದಾರೆ. ಇವತ್ತು ನಾವು ಪಿಜ್ಜಾ ಕಲ್ಚರ್ಗೆ ಹೋಗಿದ್ದೇವೆ. ಇವತ್ತು ಪಿಜ್ಜಾ ಕಲ್ಚರ್ಗೆ ಹೋಗಿ ನಾವು ಎಷ್ಟು ಆರೋಗ್ಯವನ್ನು ನಾವು ಇಟ್ಕೊಂಡಿದ್ದೇವೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅವರು 100ಕ್ಕೂ ಹೆಚ್ಚು ವರ್ಷಗಳ ಕಾಲ ಬದುಕಿದ್ದಾರೆ. ನಾವು ನಮ್ಮ 30-40 ವರ್ಷ ಹೋಗುವಾಗಲೇ ನಾವು ನಮ್ಮ ಆರೋಗ್ಯವನ್ನು ಕಳ್ಕೊಂಡು ಹೋಗುವಂಥದ್ದು.